Hallelujah, 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 hallelujah. ಅಪ್ಪ ತಂದೆ, ಈ ಮಧ್ಯಾಹ್ನದ ಈ ವೇಳೆಯಲ್ಲಿ ಈ ಆರಾಧನೆಯಲ್ಲಿ ಭಾಗಿಯಾಗುವ ಸರ್ವ ಜನರ ಮೇಲೆ ನಿಮ್ಮ ಅಭಿಷೇಕ ಇಳಿದು ಬರಲಿ. ಕರ್ತನೇ, ನಿಮ್ಮ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಹರಿತವಾದುದು. ಕರ್ತನೇ, ಈ ಸಮಯದಲ್ಲಿ ಪ್ರತಿಯೊಬ್ಬರನ್ನು ಮುಟ್ಟಲಿ. ಈ ವಾಕ್ಯ, ಈ ಆರಾಧನೆಯಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆತ್ಮದ ಶಕ್ತಿ ಇಳಿದು ಬರಲಿ, ನಿಮ್ಮ ಕೃಪೆ ಇಳಿದು ಬರಲಿ, ಕೃಪೆ ಇಳಿದು ಬರಲಿ. ಓ ಪರಿಶುದ್ಧ ಆತ್ಮರೇ, ನಮ್ಮ ಮೇಲೆ ಇಳಿದು ಬನ್ನಿರಿ. ಓ ಪರಿಶುದ್ಧ ಆತ್ಮರೇ, ನಮ್ಮ ಮೇಲೆ ಇಳಿದು ಬನ್ನಿರಿ. ಓ ಪರಿಶುದ್ಧ ಆತ್ಮರೇ, ನಮ್ಮ ಮೇಲೆ ಇಳಿದು ಬನ್ನಿರಿ. ವಾಗ್ದಾನವಾದ ಪರಿಶುದ್ಧ ಆತ್ಮರೇ, ನಮ್ಮ ಮೇಲೆ ಇಳಿದು ಬನ್ನಿರಿ. ತಂದೆಯಾದ ದೇವರೇ, ಈ ಸಮಯದಲ್ಲಿ ನಿಮ್ಮ ಆತ್ಮರನ್ನು ಪ್ರತಿಯೊಬ್ಬರ ಮೇಲೆ ಇಳಿಸಿರಿ, ಪ್ರತಿಯೊಬ್ಬರ ಮೇಲೆ ಇಳಿಸಿರಿ. ಈ ಆರಾಧನೆಯಲ್ಲಿ ಭಾಗಿಯಾಗುವ ಸರ್ವ ಜನರ ಮೇಲೆ ನಿಮ್ಮ ಆತ್ಮನ ಮಳೆ ಸುರಿಯಲ್ಪಡಲಿ. ಓ ವಾಗ್ದಾನವಾದ ಪರಿಶುದ್ಧ ಆತ್ಮರೇ, ನಮಗೆ ಪ್ರಾರ್ಥಿಸಲು ಕಲಿಸಿರಿ, ಪ್ರಾರ್ಥನೆಯ ಶಕ್ತಿ ನೀಡಿರಿ, ಪ್ರಾರ್ಥನೆಯ ವರ ನೀಡಿರಿ. ಈ ಮಧ್ಯಾಹ್ನದ ಈ ವೇಳೆಯಲ್ಲಿ ಎಲ್ಲಿ ಈ ವಾಕ್ಯಗಳನ್ನು ಆಲಿಸಲು, ಈ ಆರಾಧನೆಯಲ್ಲಿ ಭಾಗಿಯಾಗಲು ಅವರ ಸರ್ವ ಜನರ ಮೇಲೆ ನಿಮ್ಮ ಅಭಿಷೇಕ ಈ ಸಮಯದಲ್ಲಿ ಇಳಿದು ಬರಲಿ, ಇಳಿದು ಬರಲಿ, ಇಳಿದು ಬರಲಿ. ಓ ಪರಿಶುದ್ಧಾತ್ಮರೇ, ನಮ್ಮ ಮೇಲೆ ಇಳಿದು ಬನ್ನಿರಿ, ಇಳಿದು ಬನ್ನಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಈ ಮಧ್ಯಾಹ್ನದ ಈ ಕನ್ನಡ ಪ್ರಾರ್ಥನೆಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಹೃದಯ ಅಂತರಾಳದ ವಂದನೆಗಳು, ಸ್ವಾಗತ, ನಿಮಗೆ ಸುಸ್ವಾಗತ. ಪ್ರೀತಿಯ ದೇವಜನರೇ, ಯೇಸುವಿನ ವಾಕ್ಯ ಭಯಪಡಬೇಡಿ, ಭಯಪಡಬೇಡಿ. ಪ್ರತಿಯೊಬ್ಬರು ಒಂದು ಸಣ್ಣ ಕಣ್ಣಿಗೆ ಕಾಣದ ಕ್ರಿಮಿಗೆ ಭಯಪಡುತ್ತಿದ್ದೇವೆ. ಇಡೀ ಲೋಕ ಒಂದು ಸಣ್ಣ ಕ್ರಿಮಿಗೆ ಭಯಪಡ್ತಾ ಇದೆ. ಇವತ್ತು ಇಡೀ ಜಗತ್ತು ಭಯಪಡ್ತಾ ಇದೆ. ಎಲ್ಲ ತಾಂತ್ರಿಕತೆ ಇವತ್ತು ನುಚ್ಚು ನೂರಾಗಿದೆ. ಎಲ್ಲ ಆಲೋಚನೆಗಳು ಬಿದ್ದು ಹೋಗಿವೆ. ಆದರೆ ಪ್ರಭುವಿನ ಶಕ್ತಿ ಬಿದ್ದು ಹೋಗಿಲ್ಲ. ಪ್ರಭುವಿನ ಪುನರುತ್ಥಾನ ಶಕ್ತಿ ಕುಗ್ಗಿ ಹೋಗಿಲ್ಲ. ಆಮೆನ್, ಆಮೆನ್. ಪ್ರೀತಿಯ ದೇವ ಜನರೇ, ವಿಶ್ವಾಸದಿಂದ ಈ ಕನ್ನಡ ಪ್ರಾರ್ಥನೆಯಲ್ಲಿ ನಾವು ಭಾಗಿಯಾಗುವ ಈ ಸಮಯದಲ್ಲಿ ನಾವೆಲ್ಲರೂ ಆತ್ಮದ ಶಕ್ತಿ ಪಡೆಯೋಣ, ಆತ್ಮದಿಂದ ಬಲ ಪಡೆಯೋಣ. ಪ್ರವಾದಿ ಯೋವೆಲ್ ಮೂಲಕ ದೇವರು ನಮಗೆ ನೀಡಿದ ವಾಗ್ದಾನ ನೆರವೇರಿದೆ. ನೆರವೇರಿದ ಈ ವಾಗ್ದಾನ ಅದೇ ಪರಿಶುದ್ಧ ಆತ್ಮರು 2000 ವರ್ಷಗಳ ಹಿಂದೆ ಶಿಷ್ಯರ ಮೇಲೆ, ಮಾತೆ ಮರಿಯಮ್ಮನವರ ಮೇಲೆ ಇಳಿದು ಬಂದ ಅದೇ ಆತ್ಮರು ನಮಗೂ ನಿಮಗೂ ಕೊಟ್ಟಿದ್ದಾರೆ. ಆ ಆತ್ಮರನ್ನು ನಾವು ಪಡೆಯೋಣ ಪ್ರಿಯರೇ. ಆತ್ಮದ ಶಕ್ತಿ ಪಡೆಯೋಣ, ಮತ್ತೆ ಬಲ ಹೊಂದೋಣ. ಆತನ ಶಕ್ತಿಗೆ ಎಂದಿಗೂ ಕೊರತೆ ಇಲ್ಲ. ಕೊರತೆ ಇರುವುದು ನಮ್ಮಲ್ಲಿ. ಆತನ ಶಕ್ತಿ ಪಡೆದು ನಾವು ಬಲ ಹೊಂದೋಣ, ಮುಂದೋಗೋಣ. ಪ್ರಭುವಿನ ಮಹಿಮೆಯನ್ನ ನಾವು ಪಡೆದುಕೊಳ್ಳೋಣ. ವಾಗ್ದಾನವಾದ ಪರಿಶುದ್ಧ ಆತ್ಮರೇ, ನಮ್ಮಲ್ಲಿ ಇಳಿದು ಬನ್ನಿರಿ. ಶಿಷ್ಯರ ಮೇಲೆ ಇಳಿದು ಬಂದ ಪರಿಶುದ್ಧ ಪಾವನಾತ್ಮರೇ, ಓ ಪರಿಶುದ್ಧ ಆತ್ಮರೇ, ಇಳಿದು ಬನ್ನಿರಿ. ಶಿಷ್ಯರ ಮೇಲೆ ಇಳಿದು ಬಂದ ಪರಿಶುದ್ಧ ಪಾವನಾತ್ಮರೇ, ಪಾಪಿಯಾದ ನನ್ನಲ್ಲಿಗೆ ಕ್ಷಮೆಯ ನೀಡ ಬೇಗ ಬನ್ನಿರಿ. ಪಾಪಿಯಾದ ನನ್ನಲ್ಲಿಗೆ ಕ್ಷಮೆಯ ನೀಡ ಬೇಗ ಬನ್ನಿರಿ. ಪ್ರತಿಯೊಬ್ಬರು ಕರೆಯೋಣ, ಆತ್ಮದ ಮಳೆಯನ್ನ ನೀಡ ಬೇಗ ಬನ್ನಿರಿ. ಪರಿಶುದ್ಧ ಆತ್ಮರನ್ನು ನಾವು ಕರೆಯೋಣ. ಆತ್ಮರೇ ಬೇಗ ಬನ್ನಿರಿ. ಚಪ್ಪಾಳೆಯ ಮೂಲಕ
ಪ್ರತಿಯೊಬ್ಬರು ಪರಿಶುದ್ಧಾತ್ಮರ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ಆ ಪವಿತ್ರಾತ್ಮರನ್ನು ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಆ ಶಕ್ತಿಯನ್ನು ಪಡೆದುಕೊಳ್ಳೋಣ. ಚಪ್ಪಾಳೆಯ ತಟ್ಟುವ ಮೂಲಕ ಪ್ರಭುವನ್ನ ಕೊಂಡಾಡೋಣ. ವಾಗ್ದಾನವಾದ ಆತ್ಮರೇ ನನ್ನಲ್ಲಿ ಇಳಿದು ಬನ್ನಿರಿ. Thank you, Lord. ಶಕ್ತಿಯುತ ದೇವರಾತ್ಮರೇ ಅಭಿಷೇಕ ಮಾಡ ಬನ್ನಿರಿ. ವಾಗ್ದಾನವಾದ ಆತ್ಮರೇ ನನ್ನಲ್ಲಿ ಇಳಿದು ಬನ್ನಿರಿ. ಶಕ್ತಿಯುತ ದೇವರಾತ್ಮರೇ ಅಭಿಷೇಕ ಮಾಡ ಬನ್ನಿರಿ. ವಾಗ್ದಾನವಾದ ಆತ್ಮರೇ ನನ್ನಲ್ಲಿ ಇಳಿದು ಬನ್ನಿರಿ. ಶಕ್ತಿಯುತ ದೇವರಾತ್ಮರೇ ಅಭಿಷೇಕ ಮಾಡ ಬನ್ನಿರಿ. ಆತ್ಮರೇ ಪವಿತ್ರಾತ್ಮರೇ ನನ್ನಲ್ಲಿ ಇಳಿದು 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 ಬನ್ನಿರಿ. ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಪರಿಶುದ್ಧಗೊಳಿಸಿರಿ. ಎಲ್ಲ ಭಯ ನೀಗಿ ಹೋಗಲಿ, ಎಲ್ಲ ಅಂಧಕಾರ ಶಕ್ತಿಗಳು ಬಿಟ್ಟು ಹೋಗಲಿ, ಪಾಪದ ಶಕ್ತಿ ಬಿಟ್ಟು ಹೋಗಲಿ. ಪ್ರಾರ್ಥನೆಯ ವರ ನೀಡಿರಿ, ಪ್ರೀತಿಸುವ ವರ ನೀಡಿರಿ, ಕ್ಷಮಿಸುವ ವರ ನೀಡಿರಿ. ಓ ಪರಿಶುದ್ಧಾತ್ಮರೇ, ನಮ್ಮಲ್ಲಿ ತುಂಬಿಕೊಳ್ಳಿರಿ. ನಮ್ಮಲ್ಲಿರುವ ಮಾಲಿನ್ಯತೆಗಳು ಬಿಟ್ಟು ಹೋಗಲಿ, ನಮ್ಮಲ್ಲಿರುವ ಬಂಧನಗಳು ಬಿಟ್ಟು ಹೋಗಲಿ. ಓ ಪರಿಶುದ್ಧಾತ್ಮರೇ, ನಮ್ಮಲ್ಲಿ ವಾಸಿಸಿರಿ. ಪ್ರಾರ್ಥಿಸುವ ಶಕ್ತಿ ನೀಡಿರಿ, ಪ್ರಾರ್ಥಿಸುವ ಶಕ್ತಿ ನೀಡಿರಿ. ಮತ್ತೆ ಮತ್ತೆ ನಿಮ್ಮಲ್ಲಿ ಐಕ್ಯವಾಗುವ ಶಕ್ತಿ ನೀಡಿರಿ. ಎಲ್ಲ ಬಂಧನಗಳು ಬಿಟ್ಟು ಹೋಗಲಿ. ವಿಶ್ವಾಸದ ವರ ನಮ್ಮಲ್ಲಿ ತುಂಬಿಕೊಳ್ಳಲಿ. ಶಿಷ್ಯರ ಮೇಲೆ ಇಳಿದು ಬಂದ ಪರಿಶುದ್ಧ ಪಾವನಾತ್ಮರೇ, ಶಿಷ್ಯರ ಮೇಲೆ ಇಳಿದು ಬಂದ ಪರಿಶುದ್ಧ ಪಾವನಾತ್ಮರೇ, ಶಿಷ್ಯರ ಮೇಲೆ ಇಳಿದು ಬಂದ ಪರಿಶುದ್ಧ ಪಾವನಾತ್ಮರೇ, ಪಾಪಿಯಾದ ನನ್ನಲ್ಲಿಗೆ ಕ್ಷಮೆಯ ನೀಡ ಬೇಗ ಬನ್ನಿರಿ. ಪಾಪಿಯಾದ ನನ್ನಲ್ಲಿಗೆ ಕ್ಷಮೆಯ ನೀಡ ಬೇಗ ಬನ್ನಿರಿ. ಆತ್ಮರೇ ಪವಿತ್ರಾತ್ಮರೇ ನನ್ನಲ್ಲಿ ಇಳಿದು ಬನ್ನಿರಿ. ಆತ್ಮರೇ ಪವಿತ್ರಾತ್ಮರೇ ನನ್ನಲ್ಲಿ ಇಳಿದು ಬನ್ನಿರಿ. ವಾಗ್ದಾನವಾದ ಆತ್ಮರೇ ನನ್ನಲ್ಲಿ ಇಳಿದು ಬನ್ನಿರಿ. ಶಕ್ತಿಯುತ ದೇವರಾತ್ಮರೇ ಅಭಿಷೇಕ ಮಾಡ ಬನ್ನಿರಿ. ವಾಗ್ದಾನವಾದ ಆತ್ಮರೇ ನನ್ನಲ್ಲಿ ಇಳಿದು ಬನ್ನಿರಿ. ಶಕ್ತಿಯುತ ದೇವರಾತ್ಮರೇ ಅಭಿಷೇಕ ಮಾಡ ಬನ್ನಿರಿ. ಆತ್ಮರೇ ಪವಿತ್ರಾತ್ಮರೇ ನನ್ನಲ್ಲಿ ಇಳಿದು 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 ಬನ್ನಿರಿ. ಹಲ್ಲೇಲೂಯಾ
ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ, ಎಲ್ಲರೂ ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ, ಹಲ್ಲೆಲೂಯಾ 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 ಹಲ್ಲೆಲೂಯಾ, ಸರ್ವರು ಶಕ್ತಿಯುತವಾಗಿ ಸ್ತುತಿಸಿರಿ. Praise the Lord. Praise the Lord. Praise the Lord. Praise the Lord. Hallelujah. 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 ಪ್ರೀತಿಯ ದೇವಜನರೇ, ನಿಮ್ಮಲ್ಲಿ ಬೈಬಲ್ ಇದ್ರೆ ಅದನ್ನು ತೆರೆದುಕೊಂಡು ಯೆಶಾಯನ ಗ್ರಂಥ 38ನೇ ಅಧ್ಯಾಯ ನಾವು ಈ ಸಮಯದಲ್ಲಿ ಓದೋಣ. ಆ ದಿನಗಳಲ್ಲಿ ಹಿಜ್ಕೀಯನು ರೋಗದಿಂದ ಮರಣಾವಸ್ಥೆಯಲ್ಲಿದ್ದನು. ಆಗ ಯೆಶಾಯ ಪ್ರವಾದಿಯು ದೇವರ ವಾಕ್ಯವನ್ನು ಅವರಲ್ಲಿ ಹಿಜ್ಕೀಯನಿಗೆ ಹೇಳ್ತಾ ಇದ್ದಾನೆ. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಗೋಡೆಯ ಕಡೆಗೆ ತಿರುಗಿಕೊಂಡು, ಸರ್ವೇಶ್ವರ, ನಿಮಗೆ ಶ್ರದ್ಧೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಸೇವೆ ಮಾಡಿದ್ದೇನೆ, ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದುಕೊಂಡಿದ್ದೇನೆ, ಇದನ್ನು ದಯೆಯಿಂದ ನೆನಪಿಗೆ ತಂದುಕೊಳ್ಳಿ ಎಂದು ಬಹಳವಾಗಿ ಕಣ್ಣೀರುತ್ತಾ ಪ್ರಾರ್ಥನೆ ಮಾಡಿದನು. ಆಗ ಸರ್ವೇಶ್ವರ ಯೆಶಾಯನಿಗೆ, ನೀನು ಹೋಗಿ ಹಿಜ್ಕೀಯನಿಗೆ ಹೀಗೆಂದು ತಿಳಿಸು, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಇಗೋ, ನಿನ್ನ ಆಯುಷ್ಯಕ್ಕೆ ಇನ್ನೂ 15 ವರ್ಷವನ್ನು ಸೇರಿಸುತ್ತೇನೆ. ಪ್ರೀತಿಯ ದೇವಜನರೇ, ಪ್ರಾರ್ಥಿಸುವ ಪ್ರತಿಯೊಂದು ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ನೀಡುತ್ತಾನೆ. ಹಿಜ್ಕೀಯ ಒಬ್ಬ ಒಳ್ಳೆಯ ಪ್ರಾಮಾಣಿಕ ಶ್ರದ್ಧೆಯ ಅರಸ. ಆದರೂ ಆ ಸಮಯದಲ್ಲಿ ದೇವರು ಯೆಶಾಯ ಪ್ರವಾದಿಯ ಮೂಲಕ ಅವರಿಗೆ ಸಂದೇಶ ಕಳುಹಿಸುತ್ತಿದ್ದಾರೆ. ನಿನ್ನ ಜೀವಿತ ಮುಗಿದಿದೆ, ನಿನ್ನ ಕುಟುಂಬದ ವ್ಯವಸ್ಥೆ ನೀನು ಮಾಡಬೇಕು. ಆ ಸಮಯದಲ್ಲಿ ಹಿಜ್ಕೀಯ ನೊಂದು ದುಃಖದಿಂದ ದೇವರಿಗೆ ಮೊರೆ ಇಡುತ್ತಾ ಇದ್ದಾನೆ. ಪ್ರೀತಿಯ ದೇವ ಜನರೇ, ಹಿಜ್ಕೀಯನಿಗೆ ಹೇಳಿದ ದೇವರು ತನ್ನ ಮನಸ್ಸನ್ನು ಬದಲಾಯಿಸಿ ಯೆಶಾಯನಿಗೆ ಮತ್ತೆ ಕಳುಹಿಸಿ, ನಿನಗೆ 15 ವರ್ಷ ಮತ್ತೆ ಹೆಚ್ಚಿಗೆ ಆಯುಷ್ಯವನ್ನ ನಾನು ನೀಡುತ್ತೇನೆ. ಪ್ರೀತಿಯ ದೇವ ಜನರೇ, ಆ ಸಮಯದಲ್ಲಿ ಹಿಜ್ಕೀಯ ಬಹಳ ಸಂತೋಷದಿಂದ ದೇವರಿಗೆ ಸ್ತುತಿ ಹಾಡುತ್ತಾ ಇದ್ದಾನೆ. ನಾ ಪಟ್ಟ ದುಃಖವು ನನ್ನ ಸುಖಕ್ಕಾಗಿ, 38ನೇ ಅಧ್ಯಾಯ 17ನೇ ವಾಕ್ಯ, ನನ್ನ ಆತ್ಮನನ್ನು ನಾಶಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ನನ್ನ ಪಾಪಗಳನ್ನೆಲ್ಲ ನೀ ಹಾಕಿರುವೆ ನಿನ್ನ ಬೆನ್ನ ಹಿಂದೆ. ಸತ್ತವರು ನಿನ್ನನ್ನು ಕೀರ್ತಿಸರು, ಪಾತಾಳದವರು ನಿನ್ನನ್ನು ಸ್ತುತಿಸರು, ಅಧೋಲೋಕಕ್ಕೆ ಇಳಿದು ಹೋದವರು ನಿನ್ನ ಸತ್ಯ ಸಂಧತೆಯನ್ನು ಆಶ್ರಯಿಸರು. ಜೀವಂತನು ಮಾತ್ರವೇ ನಿನ್ನ ಸ್ತುತಿ ಮಾಡುವಂತೆ ನಾನಿಂದು ನಿನ್ನನ್ನು ಜೀವಂತವಾಗಿ ಸ್ತುತಿ ಮಾಡುತ್ತಿರುವೆ. ಪ್ರೈಸ್ ದಿ ಲಾರ್ಡ್, 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 ಪ್ರೈಸ್ ದಿ ಲಾರ್ಡ್. ದೇವರು ನನ್ನನ್ನು ಕಾಪಾಡಿದ್ದು, ದೇವರು ನನ್ನನ್ನು ರಕ್ಷಿಸಿದ್ದು, ದೇವರು ನನ್ನ ಆಯುಷ್ಕಾಲವನ್ನು ವೃದ್ಧಿಸಿದ್ದು ಅವರನ್ನು ಸ್ತುತಿ ಮಾಡಲು ಪ್ರಿಯರೇ, ಅವರ ನಾಮವನ್ನು ಮಹಿಮೆ ಪಡಿಸಲು. ಭೀಕರ ಕಾಲ ನಾವು ನೋಡ್ತಾ ಇದ್ದೇವೆ. ಭೀಕರತೆ ಎಷ್ಟು ತೀವ್ರವಾಗಿದೆ ಎಂದು ನಾವು ನೋಡ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ, ಇತ್ತೀಚಿನ ವಿದ್ಯಮಾನಗಳಲ್ಲಿ. ಪ್ರೀತಿಯ ದೇವ ಜನರೇ, ನಾವು ದೇವ ಜನರು ಖಂಡಿತವಾಗಿ ದೇವರ ರಕ್ತದಿಂದ, ಪ್ರಭು ಯೇಸುವಿನ ರಕ್ತದಿಂದ ರಕ್ಷಿಸಲ್ಪಟ್ಟವರು. ಈ ಸಮಯದಲ್ಲಿ ಆತನಿಗೆ ಈ ಗೀತೆಯನ್ನು ಹಾಡುತ್ತಾ ಮಹಿಮೆ ಪಡಿಸೋಣ.
ಆತನ ನಾಮವನ್ನ ಘನಪಡಿಸೋಣ, ಮಹಿಮೆ ಪಡಿಸೋಣ. ಈ ಸ್ತುತಿಯ ಹಾಡಿನ ಮೂಲಕ ದೇವರು ನಮಗೆ ನೀಡಿದ ಒಳ್ಳೆಯ ಆರೋಗ್ಯಕ್ಕಾಗಿ, ದೇವರು ನೀಡಿದ ಆ ಕೃಪೆಗಾಗಿ, ಈ ಕಷ್ಟ ಸಂದಿಗ್ಧ ಸಮಯದಲ್ಲಿ ಕೂಡ ಅವರ ನಾಮವನ್ನು ಕೊಂಡಾಡಲು ಕೊಟ್ಟ ಆ ಕೃಪೆಗಾಗಿ ನಾವು ದೇವರನ್ನು ಕೊಂಡಾಡೋಣ. ಚಪ್ಪಾಳೆ ತಟ್ಟುತ್ತಾ ಸರ್ವರು, ಪ್ರತಿಯೊಬ್ಬರು ಸಂತೋಷದ ಗೀತೆ, ಪ್ರತಿಯೊಬ್ಬರು ನಾವು ಸೇರಿರುವ ಸರ್ವ ಜನರು ಪ್ರಭು ಕೊಟ್ಟಂತ ಆ ಪ್ರೀತಿಗೆ ಸ್ತೋತ್ರ ಸಲ್ಲಿಸೋಣ, ಆತನ ರಕ್ಷಣೆಗೆ ಸ್ತೋತ್ರ ಸಲ್ಲಿಸೋಣ, ಆತನ ಕೃಪೆಗೆ ಸ್ತೋತ್ರ ಸಲ್ಲಿಸೋಣ, ಆತನು ನೀಡಿದ ಪರಿಶುದ್ಧ ಆತ್ಮನ ಶಕ್ತಿಗೆ ಸ್ತೋತ್ರ ಸಲ್ಲಿಸೋಣ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. Praise the Lord. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. Praise the Lord. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರು ಕೊಟ್ಟಂತ ಆರೋಗ್ಯಕ್ಕಾಗಿ, ದೇವರು ನಮ್ಮನ್ನು ಸ್ಪರ್ಶಿಸಿದ ಆ ಪ್ರೀತಿಗಾಗಿ ಆತನನ್ನ ಕೊಂಡಾಡೋಣ. ಆತನ ಕರುಣೆ ಶ್ರೇಷ್ಠವಾದುದು, ಆತನ ದಯೆ ಮಿಗಿಲಾದುದು. ಆತ ನಮ್ಮೊಡ ಇರುವ ದೇವರು, ನಮ್ಮ ಜೊತೆಗೆ ಸಂಚರಿಸುವ ದೇವರು. ಇಬ್ಬರು ಮೂವರು ಸೇರಿ ಎಂದು ನಿನ್ನ ನೆನೆದಾಗ, Praise the Lord. ಇಬ್ಬರು ಮೂವರು ಸೇರಿ ಎಂದು ನಿನ್ನ ನೆನೆದಾಗ, ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳ್ವವನೇ. Thank you, Lord. ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳ್ವವನೇ. ಮತ್ತೊಮ್ಮೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸರ್ವ ಜನರು ಕೃಪೆಯಿಂದ ತುಂಬಿಕೊಂಡು, ಆತ್ಮದಿಂದ ತುಂಬಿಕೊಂಡು ಸ್ತುತಿಸೋಣ ಪ್ರಿಯರೇ. ಆತನ ನಾಮವನ್ನು ಕೊಂಡಾಡೋಣ. ಬಿಡುಗಡೆಯ ನಾಮ, ಅದ್ಭುತದ ನಾಮ, ಅಭಿಷೇಕದ ನಾಮ, ಶಕ್ತಿಯುಳ್ಳ ನಾಮ, ಆ ನಾಮವನ್ನು ಕೊಂಡಾಡೋಣ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ,
ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಎಲ್ಲರೂ ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಕ್ತಿಯಿಂದ ಸ್ತುತಿಸೋಣ ಪ್ರಿಯರೇ, ಹೃದಯ ಅಂತರಾಳದಿಂದ ಸ್ತುತಿಸೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವೇ ಸ್ತೋತ್ರ ರಾಜ, ನಿಮಗೆ ವಂದನೆ ರಾಜ. ಅನೇಕರನ್ನು ಬಿಡುಗಡೆಗೊಳಿಸುವ ಈ ಪ್ರತಿಯೊಂದು ನಿಮಿಷಕ್ಕಾಗಿ ಸ್ತೋತ್ರ ದೇವ. ಪ್ರತಿಯೊಬ್ಬರನ್ನು ಮುಟ್ಟುವ ಈ ಪರಿಶುದ್ಧ ನಿಮಿಷಕ್ಕಾಗಿ ಸ್ತೋತ್ರ. ಸರ್ವ ಜನರಿಂದ ರೋಗವನ್ನು ಬಿಡುಗಡೆಗೊಳಿಸುವ ನಿಮ್ಮ ಪ್ರೀತಿಗೆ ಸ್ತೋತ್ರ. ಅದ್ಭುತ ಮಾಡುವ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಸ್ತೋತ್ರದಲ್ಲಿ ನೆಲೆಸಿರುವ ದೇವರೇ ನಿಮಗೆ ಸ್ತೋತ್ರ. ನಿನ್ನ ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲೂ, ನಿನ್ನ ಮಹಿಮೆ ಪಡಿಸುವ ಎಲ್ಲ ಸ್ಥಾನದಲ್ಲೂ ನೀ ಇಳಿದು ಬರುತ್ತಿರುವೆ. ಹೊಸ ವಿಸ್ಮಯ ನೀ ತೋರುವೆ, ನೀ ಇಳಿದು ಬರುತ್ತಿರುವೆ. ಹೊಸ ವಿಸ್ಮಯ ನೀ ತೋರುವೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಇಬ್ಬರು ಮೂವರು ಸೇರಿ ಎಂದು ನಿನ್ನ ನೆನೆದಾಗ, ಇಬ್ಬರು ಮೂವರು ಸೇರಿ ಎಂದು ನಿನ್ನ ನೆನೆದಾಗ, ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಸ್ತುತಿಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಮ್ಮ ಎರಡು ಕರಗಳನ್ನು ಎತ್ತಿಕೊಳ್ಳುತ್ತಾ ಕೋವಿಡ್ ರೋಗದಿಂದ ಬಳಲುತ್ತಿರುವಂತ ಸರ್ವ ಜನರಿಗಾಗಿ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಆಸ್ಪತ್ರೆಯಲ್ಲಿ, ಮನೆಯಲ್ಲಿ, ವಿವಿಧ ಸ್ಥಳಗಳಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿರಬಹುದು. ಅವರ ಚಿಕಿತ್ಸೆ ಫಲಕಾರಿಯಾಗಲಿ, ಅದ್ಭುತಗಳು ನಡೆಯಲಿ, ಅಭಿಷೇಕ ಇಳಿದು ಬರಲಿ, ಕೃಪೆ ಇಳಿದು ಬರಲಿ, ಪ್ರಭುವಿನ ಹಸ್ತ ಅವರನ್ನು ಮುಟ್ಟಲಿ. ಪ್ರಭುವಿನ ಗಾಯಗೊಂಡ ಹಸ್ತ ಸೋಂಕಿತರ ಮೇಲೆ,
ನಾವು ಈ ಸಮಯದಲ್ಲಿ ಚಾಚಿಕೊಳ್ಳೋಣ. ನೀವು ಎಲ್ಲೇ ಇದ್ದರೂ ಪ್ರೀತಿಯ ದೇವ ಜನರೇ, ನಿಮ್ಮ ಕೈಗಳನ್ನು ಎತ್ತಿಕೊಳ್ಳಿರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಕೈಯನ್ನು ಚಾಚಿಕೊಳ್ಳಿರಿ. ನಿಮ್ಮ ಪ್ರೀತಿ ಪಾತ್ರರಾದ ಕಷ್ಟಪಡುತ್ತಿರುವ ಎಲ್ಲ ಜನರ ಮೇಲೆ ನೀವು ಈ ಪ್ರಾರ್ಥನೆಯನ್ನು ಮಾಡೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತುತಿಸಿರಿ ಬಲವಾಗಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕರ್ತನೇ, ಕರ್ತನೇ, ಸ್ತುತಿ ಮಾಡುವ ಪ್ರತಿಯೊಬ್ಬರ ನಡುವೆ ನೀವು ಇದ್ದೀರಿ ಕರ್ತನೇ. ನಮ್ಮ ಸ್ತುತಿಗೆ ಕಿವಿ ಕೊಡುವ ದೇವರು ನೀವು ಕರ್ತನೇ. ನಮ್ಮ ಕಷ್ಟಗಳಲ್ಲಿ ನೆರವಾಗುವ ದೇವರು ನೀವು ಕರ್ತನೇ. ನಮ್ಮ ಪ್ರಾರ್ಥನೆಗೆ ಓಗೊಡುವ ದೇವರು ನೀವು ಕರ್ತನೇ. ಈ ಸಮಯದಲ್ಲಿ ನಿಮ್ಮ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ. ದೇವರ ಕಷ್ಟಗಳು ನೋಡು, ಅವರ ದುಃಖಗಳನ್ನು ನೀಗಿಸು, ಅವರ ಈ ಸ್ಥಿತಿಯನ್ನು ಬದಲಾಯಿಸು. ಅದ್ಭುತಗಳನ್ನು ಈ ಸಮಯದಲ್ಲಿ ನೀವು ಮಾಡಿರಿ ಕರ್ತನೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೆಶಾಯ ಪ್ರವಾದಿಯ ಮೂಲಕ ದೇವರು ನುಡಿಯುವ ವಾಕ್ಯಗಳು. ಒಂದು ನಿಮಿಷ ಯೆಶಾಯ ಗ್ರಂಥ 43ನೇ ಅಧ್ಯಾಯ ವಾಕ್ಯ 1ರಿಂದ ನಾವು ಓದೋಣ. ಸರ್ವೇಶ್ವರನ ನುಡಿಯನ್ನು ಕೇಳು, ನಿನ್ನನ್ನು ಸೃಷ್ಟಿಸಿದ ರೂಪಿಸಿದ ಸರ್ವೇಶ್ವರನ ನುಡಿಯನ್ನು ಕೇಳು. ಭಯಪಡಬೇಡ, ನಿನ್ನನ್ನು ರಕ್ಷಿಸಿದಾತ ನಾನಲ್ಲವೇ? ನಿನ್ನ ಹೆಸರು ಹಿಡಿದು ಕರೆದಾತ ನಾನಲ್ಲವೇ? ನೀನು ನನ್ನವನೇ ಅಲ್ಲವೇ? ನಾನೇ ಇರುವೆ ನಿನ್ನ ಸಂಗಡ. ನೀ ಜಲರಾಶಿಯನ್ನು ದಾಟುವಾಗ ಮುಳುಗಿಸದು ನದಿ, ನೀ ಅದನ್ನು ಹಾದು ಹೋಗುವಾಗ. ಸುಡದು ಬೆಂಕಿ, ದಹಿಸದು ಜ್ವಾಲೆ, ಅದರ ಮಧ್ಯೆ ನೀ ನಡೆಯುವಾಗ. ನಿನ್ನ ದೇವರಾದ ಸರ್ವೇಶ್ವರ ನಾನು, ಇಸ್ರಾಯೇಲರ ಪರಮ ಪಾವನ ಸ್ವಾಮಿ. ನಿನ್ನ ರಕ್ಷಕ ನಾನು, ನಿನ್ನ ರಕ್ಷಕ ನಾನು. ನಿನ್ನ ಹೆಸರನ್ನು ಕರೆದಾತನು ನಾನಲ್ಲವೇ? ನಿನ್ನ ಕರವನ್ನು ಹಿಡಿದು ನಡೆಸುವವನು ನಾನಲ್ಲವೇ? ಭಯಪಡಬೇಡ, ನಾನಿದ್ದೇನೆ ನಿನ್ನೊಂದಿಗೆ. ಒಂದು ನಿಮಿಷ ಧೈರ್ಯ ಕಳೆದುಕೊಂಡವರು, ಭಯಭ್ರಾಂತರಾದವರು, ದುಃಖದಿಂದ ಮತಿಹೀನರಾದವರು, ಪ್ರೀತಿಯ ದೇವ ಜನರೇ, ಈ ಸಮಯದಲ್ಲಿ ಕಣ್ಣುಗಳನ್ನು ಒಮ್ಮೆ ಮುಚ್ಚಿಕೊಳ್ಳುತ್ತಾ ಪ್ರಭುವನ್ನ ವಿಶ್ವಾಸಿಸೋಣ. ಪ್ರಭುವನ್ನ ವಿಶ್ವಾಸಿಸೋಣ, ಯೇಸುವನ್ನ ವಿಶ್ವಾಸಿಸೋಣ. ಈ ಸಮಯದಲ್ಲಿ ಈ ನಮ್ಮ ಆರಾಧನೆ, ಈ ಸ್ತುತಿ ವಿಶ್ವಾಸದಿಂದ, ಭಯದಿಂದಲ್ಲ, ದುಃಖದಿಂದಲ್ಲ, ನೋವಿನಿಂದಲ್ಲ, ಚಿಂತೆಯಿಂದಲ್ಲ, ಸಂತೋಷದಿಂದ ಪ್ರಭು ಯೇಸು ನಮ್ಮೊಂದಿಗಿದ್ದಾರೆ. ಆಮೆನ್, ಆಮೆನ್. ಈ ಗೀತೆ ಹಾಡುತ್ತಾ ದೇವರನ್ನ ಮಹಿಮೆ ಪಡಿಸೋಣ. ಎಲ್ಲರೂ ಸಂತೋಷದಿಂದ ಸಂಭ್ರಮಿಸೋಣ. ಉನ್ನತ ಮರೆಯಲಿ ಶಕ್ತನ ನೆರಳಲಿ ಎಂದು ಇರುವೆನಾ. ಉನ್ನತ ಮರೆಯಲಿ ಶಕ್ತನ ನೆರಳಲಿ ಎಂದು ಇರುವೆನಾ. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನಾ. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನಾ. ಎಂದು ಆನಂದ ಯೇಸು ನೀಡುವ, ಎಂದು ಆನಂದ ನನ್ನ ಯೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ.
அல்லேலூயா ஆனந்தவே, அல்லேலூயா ஆனந்தவே, அல்லேலூயா ஆனந்தவே, அல்லேலூயா ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಆಮೆನ್. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಚಪ್ಪಾಳೆ ತಟ್ಟುತ್ತಾ ಪರಸ್ಪರ ಮೊರೆ ಹೊಕ್ಕಿರುವರು ಸುರಕ್ಷಿತನು. ರೆಕ್ಕೆಯಿಂದ ನನ್ನ ಹೊದಿಸಿ ಕಾದು ನಡೆಸುವ, ರೆಕ್ಕೆಯಿಂದ ನನ್ನ ಹೊದಿಸಿ ಕಾದು ನಡೆಸುವ. ಆತನ ವಚನ ಆತ್ಮನ ಆಯುಧ ನನಗೆ ಕೇದೆವು. ಆತನ ವಚನ ಆತ್ಮನ ಆಯುಧ ನನಗೆ ಕೈದವು. அல்லேலூயா ஆனந்தவே, அல்லேலூயா ஆனந்தவே, அல்லேலூயா ஆனந்தவே, அல்லேலூயா ஆனந்தவே. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. Praise the Lord. ಸಂತೋಷದಿಂದ ಸಂಭ್ರಮಿಸೋಣ ಪ್ರಿಯರೇ, ದೇವರು ಕೊಟ್ಟ ಎಲ್ಲ ಆಶೀರ್ವಾದಕ್ಕಾಗಿ. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ವೈರಿಯ ಕಲ್ಲು ತಗಲದ ಹಾಗೆ ಕರದಲ್ಲೇ ಹಿಡಿವರು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲೇ ಹಿಡಿಯರು. அல்லேலூயா ஆனந்தவே, அல்லேலூயா ஆனந்தவே, அல்லேலூயா ஆனந்தவே, அல்லேலூயா ஆனந்தவே. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. அல்லேலூயா ஆனந்தவே, அல்லேலூயா ஆனந்தவே, அல்லேலூயா ஆனந்தவே, அல்லேலூயா ஆனந்தவே. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. Thank you, Lord. ಯೇಸುವೆ ಸ್ತೋತ್ರ. Thank you, Jesus. ಕಷ್ಟದ ಸಮಯದಿ ಕರೆಯಲು ನನಗೆ ಉತ್ತರ ನೀಡುವ. ಕಷ್ಟದ ಸಮಯದಿ ಕರೆಯಲು ನನಗೆ ಉತ್ತರ ನೀಡುವ.
ನನ್ನೊಳಗಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. Yes, Lord. ನನ್ನೊಳಗಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಎಂದು ಆನಂದ ನನ್ನ ಯೇಸು ನೀಡುವ. ಎಂದು ಆನಂದ ನನ್ನ ಯೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೇ ಹೋಗುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೇ ಹೋಗುವೆ. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. Praise the Lord. Praise the Lord. Praise the Lord. Praise the Lord. Hallelujah. 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 ಯೆಶಾಯನ ಗ್ರಂಥ 44ನೇ ಅಧ್ಯಾಯ ವಾಕ್ಯ 8 ಹೇಳ್ತಾ ಇದೆ, ಹೆದರಬೇಡಿ, ಅಂಜದಿರಿ ನನ್ನ ಜನರೇ, Thank you, Lord. ನನಗೆ ಸಾಕ್ಷಿಗಳು ನೀವೇ. ಪೂರ್ವ ಕಾಲದಿಂದ ನಡೆದುಗಳನ್ನು ನಾನು ನಿಮಗೆ ಮುಂತಿಳಿಸಿ ಶ್ರುತಿಪಡಿಸಿಲ್ಲವೇ? ನನ್ನ ಹೊರತು ಬೇರೆ ದೇವನಿರುವನೇ? ನನ್ನ ಹೊರತು ಬೇರೆ ಸೇನಾಧೀಶ್ವರನಿರುವನೇ? ಅಂಥವನಾರೋ ನಾನು ಅರಿಯೆ. ಹೆದರಬೇಡಿ, ಭಯಪಡಬೇಡಿ. Praise the Lord. 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 Hallelujah. 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 ಅದೇ ರೀತಿಯಾಗಿ ಯೆಶಾಯ ಪ್ರವಾದಿಯ ಮೂಲಕ 45ನೇ ಅಧ್ಯಾಯ ವಾಕ್ಯ 2 ನನಗೆ ಹೇಳ್ತಾ ಇದೆ, ನಿನ್ನ ಮುಂದೆ ಸಾಗುವೆನು, ನಾನು ಸಮ ಮಾಡುವೆನು ಬೆಟ್ಟ ಗುಡ್ಡಗಳನ್ನು, ಒಡೆದು ಹಾಕುವೆನು ಕಂಚಿನ ಕದಗಳನ್ನು, ಮುರಿದು ಬಿಡುವೆನು ಕಬ್ಬಿಣದ ಅಗುಳಿಗಳನ್ನು. ಹೆಸರಿಡಿದು ನಿನ್ನ ಕರೆಯುವ ಸರ್ವೇಶ್ವರ ನಾನು, ಕೊಡುವೆನಾ ನಿನಗೆ ಕತ್ತಲಲ್ಲಿ ಬಚ್ಚಿಟ್ಟ ಭಂಡಾರಗಳನ್ನು, ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿರುವ ನಿಧಿ ನಿಕ್ಷೇಪಗಳನ್ನು. ಈ ಪರಿ ಅರಿತುಕೊಳ್ಳುವೆ ನೀನು ನಾನೇ ಇಸ್ರಾಯೇಲರ ದೇವರೆಂಬುದನ್ನು. ಪ್ರೀತಿಯ ದೇವಜನರೇ, ನನ್ನ ವಿರುದ್ಧವಾಗಿ ಕಾರ್ಯ ಮಾಡುವ ಸಕಲ ಶಕ್ತಿಗಳನ್ನು ದೇವರು ಒಡೆದು ಹಾಕುವರೆಂದು ದೇವರ ವಾಗ್ದಾನ, ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. Thank you, Lord. Thank ಈ you, ಸಮಯದಲ್ಲಿ ನಮ್ಮ ಕರಗಳನ್ನು ಎತ್ತಿಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ,
ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರು ಅನೇಕರು ವಿವಿಧ ರೋಗ ರುಜಿನಗಳಲ್ಲಿ ಕಷ್ಟಪಡುತ್ತಿದ್ದಾರೆ, ವಿವಿಧ ಸ್ಥಿತಿಯಲ್ಲಿ ಕಷ್ಟಪಡುತ್ತಾ ಇದ್ದಾರೆ. ಸಾಲವಾಗಿರಬಹುದು, ಮನೆಯ ವಿವಿಧ ಸಮಸ್ಯೆಗಳಾಗಿರಬಹುದು, ಕ್ಯಾನ್ಸರ್ ರೋಗಗಳಾಗಿರಬಹುದು, ಕೊರೋನಾ ರೋಗವಾಗಿರಬಹುದು, ವಿವಿಧ ಸ್ಥಿತಿಗತಿಗಳು ಇರಬಹುದು. ಪ್ರಭುವಿನ ಕರಗಳಿಗೆ ಒಪ್ಪಿಸುತ್ತಾ ನನಗಾಗಿ ಜೀವದಿಂದೆದ್ದ ಪ್ರಭು ಯೇಸುವಿಗೆ ಆ ಶಿಲುಬೆಯ ಯಜ್ಞದೊಂದಿಗೆ ಎಲ್ಲ ಶಕ್ತಿಗಳನ್ನು ಮುರಿದು ಹಾಕಿರುವ ದೇವರಿಗೆ ಕರಗಳನ್ನು ಎತ್ತಿ ಸ್ತುತಿಸೋಣ. ಪ್ರೀತಿಯ ದೇವಜನರಿಗೆ ಆ ನಾಮವನ್ನು ಕರೆಯೋಣ, ಯೇಸುವಿನ ನಾಮವನ್ನು ಕರೆಯೋಣ. ಯೇಸುವೇ, 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 ಹಾಲೆಲೂಯಾ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆತನ ಪ್ರೀತಿಯನ್ನು ಧ್ಯಾನಿಸೋಣ, ಆತನ ಕರುಣೆಯನ್ನು ಧ್ಯಾನಿಸೋಣ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ದೇವಚನರೇ ನಿಮಗೆ ಸ್ತೋತ್ರ. ಎಲ್ಲ ವಿಚಾರಗಳಿಗೆ ಸ್ತೋತ್ರ ಸಲ್ಲಿಸೋಣ, ಆರಾಧಿಸೋಣ. ನಮ್ಮ ಪ್ರತಿಯೊಬ್ಬರ ಮನಸ್ಸು, ಹೃದಯ ಕಷ್ಟಪಡುವವರ, ದುಃಖ ಪಡುವವರ ಆರೋಗ್ಯಕ್ಕಾಗಿ ಇರಲಿ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ನಿನಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ.
ನಾನು ನಂಬಿದಾತನೇ ನೀನೇ ನಂಬಿಗಸ್ತನೇ ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ ನಾನು Praise the Lord. Hallelujah. Hallelujah. Praise the Lord. Praise the Lord. Hallelujah. 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 Praise the Lord. Praise the Lord. Hallelujah. We glorify your holy name, mighty God. Hallelujah. Worship you, Lord Jesus. Thank you, Father. Thank you, Jesus. Thank you, Lord. 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 Praise the Lord. Glory, 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 glory. Hallelujah. 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 Hallelujah, hallelujah, hallelujah. Thank you, Father. Thank you, Jesus. Thank you, Lord. Thank you, Lord. Thank you, Lord. Praise the Lord. Glorify and mighty God. Hallelujah. Worship, Lord Jesus. Thank you, Father. Thank you, Jesus. Thank you, Lord. Hallelujah, 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 hallelujah. Jesus, 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 Jesus. Praise the Lord. Praise the Lord. Praise the Lord. Jesus. Thank you, Lord. Thank you, Lord.